ಮಿಷನ್ ಕಾಂಪೌಂಡ್ ಬಳಿ ಇರುವ ಮಿಷನ್ ಆಸ್ಪತ್ರೆ ಎಂದೇ ಪ್ರಸಿದ್ಧವಾಗಿರುವ ಸಿಎಸ್ಐ ಲೊಂಬೋರ್ಡ್ ಸ್ಮಾರಕ ಆಸ್ಪತ್ರೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಕಳೆದ 1 ವರ್ಷಗಳಿಂದ ನಡೀತಾ ಇದೆ. ಇಂತಹ ಮತ್ತೊಂದು ಅಭಿವೃದ್ಧಿ ಕಾರ್ಯ ಇದೀಗ ಲೋಕಾರ್ಪಣೆಯಾಗಿದೆ. ಆಸ್ಪತ್ರೆಗೆ ಅಗತ್ಯವಾಗಿ ಬೇಕಾಗಿರುವ ವಾರ್ಡ್ ಹಾಗೂ ಸಲಕರಣೆ ತಂತ್ರಜ್ಞಾನದ ಬಳಕೆಯ ನಿಟ್ಟಿನಲ್ಲಿ ಕಳೆದ 1 ವರ್ಷದಿಂದ ಅನೇಕ ಯೋಜನೆಯನ್ನ ಹಾಕಿಕೊಂಡು ಬರುತ್ತಿರುವ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತನ್ನ ನೇತೃತ್ವದ ಆಡಳಿತ ಮಂಡಳಿ ಇದೀಗ ಆಸ್ಪತ್ರೆಯ ಮುಂಭಾಗದ ಪರಿಸರವನ್ನ ಇನ್ನಷ್ಟು ಸುಂದರಗೊಳಿಸಿದ್ದು ನವೀಕೃತ ಮುಖ್ಯ ದ್ವಾರದ ಲೋಕಾರ್ಪಣೆಯ ಕಾರ್ಯಕ್ರಮ ನಡೆಯಿತು. ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಗುರು ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಅಭಿವೃದ್ಧಿ ಕಾರ್ಯಕ್ರಮ ಲೋಕಾರ್ಪಣೆಯನ್ನ ಮಾಡಿ ಆಸ್ಪತ್ರೆಯ ಆಡಳಿತದ ಕ್ರಮವನ್ನ ಶ್ಲಾಘಿಸಿದ್ರು. ಆಸ್ಪತ್ರೆಯ ಎಲ್ಲ ಬೆಳವಣಿಗೆಯ ಅಭಿವೃದ್ಧಿಯ ಅಧಿಕಾರ ಶಕ್ತಿ ಸರಳ ಸಜ್ಜನ ವ್ಯಕ್ತಿ ನಮ್ಮ ಅನುಭವಿ ಹಿರಿಯ ವೈದ್ಯರಾದಂಥ ಡಾಕ್ಟರ್ ಸುಶೀಲ್ ಜತ್ತನ್ನ ಇವರವರ ಕನಸುಗಾರ. ಸಿಎಸ್ಐ ಕರ್ನಾಟಕ ಪ್ರಾಂತ್ಯದ ಬಿಷಪ್ ರೆವರೆಂಡ್ ಮೋಹನ್ ಮನೋರಾಜ್ ಮಾತನಾಡಿ, ಆಸ್ಪತ್ರೆಯನ್ನ ನಡೆಸುವುದು ಅಷ್ಟು ಸುಲಭದ ಮಾತಲ್ಲ. ಪ್ರತಿದಿನದ ಪರಿಶ್ರಮ ಇದರಲ್ಲಿ ಅಡಗಿದೆ. ಪ್ರತಿದಿನ ಇಂದು ಹೇಗೆ ಒಳ್ಳೆಯದಾಗಿ ಆಸ್ಪತ್ರೆ ನಡೆಸುವ ಸಮಾಲೋಚನೆಯಿಂದ ಮಾತ್ರ ಆಸ್ಪತ್ರೆಯ ಅಭಿವೃದ್ಧಿ ಸಾಧ್ಯ. ಈ ನಿಟ್ಟಿನಲ್ಲಿ ಸುಶೀಲ್ ಜತ್ತನ್ನ ಅವರ ಕಾರ್ಯ ಅತಿ ಶ್ಲಾಘನೀಯವಾಗಿದ್ದು, ಕಳೆದ 1 ವರ್ಷದಲ್ಲಿ ಆಸ್ಪತ್ರೆಯನ್ನ ವಿವಿಧ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಹೋರಾಟ ನಡೆಸುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಇವತ್ತು 3 ಹಾಸ್ಪಿಟಲ್ಗಳಲ್ಲಿ ನಾನು ಕ್ರಿಸ್ಮಸ್ ಮಾಡಬೇಕಾಗಿತ್ತು. ಕೆಲವು ನಾನು ಹೊರಗಡೆ ಬಂದು ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದೆ. ನಾನು 3 ಹಾಸ್ಪಿಟಲ್ನಲ್ಲಿ ರೆಡಿ ಮಾಡಿದ್ದಾರೆ. ಹಾಸನ ಹಾಸ್ಪಿಟಲ್ ಮತ್ತು ಇಲ್ಲಿ ಪ್ರೋಗ್ರಾಮ್ಸ್ ನಡೀತಾರೆ. ಸಮಾರಂಭದಲ್ಲಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತನ್ನ, ಪ್ರಶಾಂತ್ ಜತ್ತನ್ನ, ಸ್ಟೀಫನ್ ಸರ್ವೋತ್ತಮ, ಡಾಕ್ಟರ್ ಅವಾಲಿನ್ ಅಮ್ಮನ್ನ, ವಿಲಿಯಂ ಕ್ಯಾರ್ಲಿನ್ ಮುಂತಾದವರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.